ಬಿಜೆಪಿಯವರು ತಮ್ಮ ಅಸಮರ್ಥತೆಯನ್ನ ಮರೆಮಾಚಲು ಕಾಂಗ್ರೆಸ್ ಪಕ್ಷ ಕೊರೋನಾ ಲಸಿಕೆಯು ಬಿಜೆಪಿ ಲಸಿಕೆ ಎಂದು ಹೇಳಿ ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಿದ ಕಾರಣ ಲಸಿಕೆ ಪಡೆಯುವಲ್ಲಿ ಜನರು ಹಿಂದೇಟು ಹಾಕಿದ್ರು ಎಂಬ ಬಾಲಿಶ ಹೇಳಿಕೆಯನ್ನ ನೀಡಿದ್ದು ಈ ಆರೋಪವನ್ನ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ಎಂದು ಮಂಗಳೂರು ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಎಸ್ಸಿ ವಿನಯ್ ರಾಜ್ ಹೇಳಿದರು। ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರ ಲಸಿಕೆ ನೀಡಿರುವುದು ದೇಶವಾಸಿಗಳು ಕಟ್ಟಿದ ತೆರಿಗೆಯ ಹಣದಿಂದ ಅಲ್ಲದೆ ಬಿಜೆಪಿ ಪಕ್ಷದ ಆದಾಯದಿಂದಲ್ಲ। ಈ ರೀತಿ ಹೇಳಿಕೆ ನೀಡುವುದರ ಮೂಲಕ ಲಸಿಕೆಯನ್ನ ಬಿಜೆಪಿ ಉಚಿತವಾಗಿ ಕೊಡುತ್ತಿದೆ ಎನ್ನುವ ತಪ್ಪು ಸಂದೇಶವನ್ನ ನೀಡಲು ವೇದವ್ಯಾಸ್ ಕಾಮತ್ ಅವರು ಶ್ರಮಿಸುತ್ತಿದ್ದಾರೆ ಹಾಗೂ ಲಸಿಕೆ ತೆಗೆದುಕೊಂಡ ಜನರಿಗೆ ದೂರವಾಣಿಯ ಮುಖಾಂತರ ಸಂಪರ್ಕಿಸಿ ತಾನೇ ಕೊಡಿಸಿದ್ದಾಗಿ ಹೇಳಿ ರಾಜಕೀಯ ಮಾಡುತ್ತಿದ್ದಾರೆ ಎಂದರು। ಜನರ ಜೀವ ಉಳಿಸಬೇಕಾದಲ್ಲಿ ದೇಶಾದ್ಯಂತ ಜನರಿಗೆ ಲಸಿಕೆ ನೀಡುವುದು ಒಂದೇ ಪರಿಹಾರ। ಆದ್ದರಿಂದ ಎಲ್ಲರಿಗೂ ಉಚಿತ ಲಸಿಕೆ ನೀಡಬೇಕೆಂದು ಪ್ರಥಮವಾಗಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದು ರಾಹುಲ್ ಗಾಂಧೀಜಿಯವರು। ಆದರೆ ಕೇಂದ್ರ ಸರ್ಕಾರ ಇದನ್ನ ಪರಿಗಣಿಸದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಜಿಯವರ ವರ್ಚಸ್ಸು ಹೆಚ್ಚಿಸಬೇಕೆಂದು ನಮ್ಮ ದೇಶದಲ್ಲಿ ಉತ್ಪಾದಿಸಲ್ಪಟ್ಟ 6.5 ಕೋಟಿ ಲಸಿಕೆಯನ್ನ ವಿದೇಶಗಳಿಗೆ ಮಾರಾಟ ಮಾಡಿರುತ್ತಾರೆ ಎಂದು ಹೇಳಿದರು। ಇನ್ನು ಕೊರೋನಾ ರೋಗಿಗಳ ಕುಟುಂಬದ ಸದಸ್ಯರು ಜಿಲ್ಲಾ ಮೆಲ್ನಾಕ್ ಆಸ್ಪತ್ರೆಯ ಹೊರಗಡೆ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ, ಸ್ನಾನಗೃಹ, ವಿಶ್ರಾಂತಿ ಪಡೆಯುವ ಕೋಣೆ ಹಾಗೂ ಹೋಟೆಲ್, ಕ್ಯಾಂಟೀನ್ಗಳಿಲ್ಲದೆ ಕಷ್ಟಪಡುತ್ತಿದ್ದಾರೆ। ಅವರಿಗೆ ಜಿಲ್ಲಾಡಳಿತ ತಕ್ಷಣ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕ್ರಮ ವಹಿಸಬೇಕಾಗಿದೆ। ಇದು ವೇದವ್ಯಾಸ್ ಕಾಮತ್ತರ ಗಮನಕ್ಕೆ ಬಂದಿಲ್ಲವೇ ಎಂದು ಪ್ರಶ್ನಿಸಿದರು। ಮುಂಗಾರು ಮಳೆ ಸಮೀಪಿಸುತ್ತಿದ್ದು ಮಲೇರಿಯಾ ಹಾಗೂ ಡೆಂಗ್ಯೂ ಜ್ವರ ಹೆಚ್ಚಲು ಅವಕಾಶವಿದ್ದು ಕೂಡಲೇ ಅದನ್ನು ತಡೆಗಟ್ಟುವುದು ಹಾಗೂ ನಿಭಾಯಿಸುವ ಕುರಿತು ಮಹಾನಗರ ಪಾಲಿಕೆ ಕ್ರಮ ವಹಿಸಬೇಕಾಗಿದೆ ಎಂದು ಎಸಿ ವಿನಯ್ ರಾಜ್ ಹೇಳಿದರು। ವ್ಯಾಕ್ಸಿನ್ ಅಂತ ಹೇಳಿದವರು ಯಾರು? ಭಾರತ ದೇಶದಲ್ಲಿ ಯಾವೊಬ್ಬ ಕಾಂಗ್ರೆಸ್ಸಿನ ನಾಯಕರುಗಳಾಗಲಿ ಅಥವಾ ಕಾರ್ಯಕರ್ತರಾಗಲಿ ಈ ವ್ಯಾಕ್ಸಿನ್ ಅನ್ನ ಇದು ಬಿಜೆಪಿಯ ವ್ಯಾಕ್ಸಿನ್ ಅಂತ ಯಾರೂ ಹೇಳಲಿಲ್ಲ। ಇವತ್ತು ವೇದವ್ಯಾಸ್ ಕಾಮತ್ರವರು ಏನಿವತ್ತು ಕೇಂದ್ರ ಸರ್ಕಾರ ಇವತ್ತು ನಮ್ಮ ದೇಶದ ನಾಗರಿಕರು ಕಟ್ಟಿದಂತ ತೆರಿಗೆ ಹಣದಿಂದ ಕೊಡಲ್ಪಡುವಂತ ಏನು ಇವತ್ತು ವ್ಯಾಕ್ಸಿನ್ ಇದೆ ಇದನ್ನ ಬಿಜೆಪಿ ಕೊಡ್ತಾ ಇದೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಅದನ್ನ ಬಿಂಬಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಾತನ್ನ ಅವರು ಇವತ್ತು ಹೇಳಿರುವಂತದ್ದು। ಇದನ್ನ ಕಾಂಗ್ರೆಸ್ ಪಕ್ಷ ನೇರವಾಗಿ ಖಂಡಿಸುತ್ತದೆ। ಈ ರೀತಿಯಾಗಿ ಅಪಪ್ರಚಾರವನ್ನ ನೀವು ಮಾಡಬೇಡಿ। ಕಾಂಗ್ರೆಸ್ ಪಕ್ಷ ಈ ಒಂದು ಮಹಾಮಾರಿಯಿಂದ ಜನರು ಉಳಿಬೇಕಾದ್ರೆ ಅವರ ಜೀವವನ್ನ ಉಳಿಸಿಕೊಳ್ಳಬೇಕಾದ್ರೆ ಇವತ್ತು ವ್ಯಾಕ್ಸಿನ್ ಅನ್ನ ತಕ್ಷಣ ಎಲ್ರಿಗೂ ಕೊಡಿ ಅಂತ ಹೇಳಿ ನಮ್ಮ ರಾಷ್ಟ್ರ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಇವತ್ತು ಕೇಂದ್ರ ಸರ್ಕಾರವನ್ನ ಅವರು ಒತ್ತಾಯವನ್ನ ಮಾಡಿದ್ದು